ಕುರ್ನಾಡು ಮುಡುಪಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ಮಾರ್ಟ್ ಕ್ಲಾಸ್ ಹಾಗೂ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಲೆಟ್ ಪಿಸಿ ವಿತರಣಾ ಕಾರ್ಯಕ್ರಮ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಶಾಸಕ ಯುಟಿ ಖಾದರ್ ಕಾಲೇಜಿನಲ್ಲಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿದರು. ನಂತರ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಲೆಟ್ ಪಿಸಿ ವಿತರಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಬಲಿಷ್ಠರಾದರೆ ಮಾತ್ರ ಈ ದೇಶ ಬಲಿಷ್ಠವಾಗುತ್ತದೆ ಹೊರತು ಎಂಪಿ ಎಂಎಲ್ಎ ಜನಪ್ರತಿನಿಧಿಗಳಿಂದ ಸಾಧ್ಯವಿಲ್ಲ. ಹಾಗಾಗಿ ಶಿಕ್ಷಣದಲ್ಲಿ ಸ್ಪರ್ಧೆಗೆ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡುತ್ತಿದ್ದು ಶಿಕ್ಷಣಕ್ಕೆ ಆದ್ಯತೆ ನೀಡುವುದೇ ಮುಖ್ಯ ಗುರಿ ಎಂದು ಹೇಳಿದರು. ಇವತ್ತು ಇಡೀ ನಿಮ್ಮ ವಿಜ್ಞಾನ ಯಾವುದೇ ಇರಲಿ ನಿಮ್ಮ ಕಪ್ಪಿ ಮುಷ್ಟಿಯಲ್ಲಿದೆ. ಎಂಟೈರ್ ವಿಶ್ವವೇ ಒಂದು ನಿಮ್ಮ ಕಪ್ಪಿ ಮುಷ್ಟಿಯಲ್ಲಿದೆ. ನೀವು ಇಂಟರ್ನೆಟ್ಗೆ ಹೋಗಿ ಯಾವ ನಿಮಗೆ ನಾಲೆಜ್ ಬೇಕು, ಯಾವ ದೇಶದ ವಿಚಾರ ಬೇಕು, ಯಾವ ದೇಶದಲ್ಲಿ ಇವತ್ತು ಏನು ಆಗ್ತದೆ ಅಥವಾ ನಿಮ್ಮ ಸಂಬಂಧಪಟ್ಟ ಹೇಗೆ ಶಿಕ್ಷೆಯಿದೆ ಎಲ್ಲ ನಿಮ್ಮ ಕೈಯಲ್ಲಿದೆ. ಇದನ್ನು ಉಪಯೋಗ ಮಾಡುವಂಥ ಜವಾಬ್ದಾರಿ ಬಹುಶಃ ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ಅದಕ್ಕಾಗಿ ನೀವೆಲ್ಲ ಇದನ್ನು ಸದುಪಯೋಗಪಡಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಿಮ್ಮ ಶಿಕ್ಷಣ ಮತ್ತು ಜ್ಞಾನ ಹೇಗಿರಬೇಕಂತ ಹೇಳಿ 2025ಗೆ ನೀವು ಹೇಗಿರಬೇಕು, ಡಿಗ್ರಿ ಪಾಸಾಗುವಾಗ ಆ ಶಿಕ್ಷಣ ಈಗ ನಿಮ್ಮ ಶಿಕ್ಷೆ ತಗೊಳ್ಳುವಂಥದ್ದಲ್ಲ. ಅದು 2030ಯಲ್ಲಿ ನೀವು ಹೇಗಿರಬೇಕಂತಲ್ಲ, 2050ಯಲ್ಲಿ ಈ ಸಮಾಜ ಹೇಗೆ ಮುಂದೆ ಬರ್ತದೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಮೈಂಡ್ಸೆಟ್ ಮತ್ತು ನಿಮ್ಮ ಶಿಕ್ಷಣ ಕೂಡ ನಾಲೆಜು ಕೂಡ ಅದಕ್ಕೆ ಅನುಗುಣವಾಗಿ ಹೋಗಬೇಕು. ನೀವು ಬರೀ ಈಗಿನದಕ್ಕೆ ಅಂದಾಜು ಮಾಡಿ ಕಲಿತ್ರೆ ನಿಮ್ಮ ನೆಕ್ಸ್ಟ್ ಬರುವಂಥ ವಿದ್ಯಾರ್ಥಿಗಳು ನಿಮ್ಮ ನೋಟೇಕ್ ಮಾಡಿ ಮುಂದೆ ಹೋಗಿ ಬಿಡ್ತಾರೆ, ಅವರಿಗೆ ಸಿಕ್ಕುವಂಥ ಶಿಕ್ಷಣ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸೌಲಭ್ಯಗಳು ದೊರಕಿದ್ದು ವಿದ್ಯಾರ್ಥಿಗಳು ಸರ್ವಾಂಗೀಣ ಯಶಸ್ಸು ಕಾಣಬೇಕು ಎಂದು ನುಡಿದರು. ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಕೂಡ ನಿಮಗೆ ನಡೀತಾ ಇದೆ. ನೀವೆಲ್ಲರೂ ಭಾಗ್ಯವಂತರ ವಿದ್ಯಾರ್ಥಿಗಳೇ. ಯಾಕಂತ ಹೇಳಿದ್ರೆ ನೋಡಿ, ಈ ಭಾಗದಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಇವತ್ತು ಈ ಭಾಗದಲ್ಲಿ ಹೈಸ್ಕೂಲಿಗೆ ತಾವು ಜಾಯಿನ್ ಆದರೆ ಡಿಗ್ರಿವರೆಗೆ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ತಾವು ಪಡಿಬೋದು. ಉತ್ತಮವಾದಂಥ ಉಪನ್ಯಾಸಕ ತಂಡ ಇದೆ, ಆಡಳಿತ ಮಂಡಳಿ ಇದೆ. ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಳಕಳಿಯ ವಿನಂತಿ ಇಷ್ಟೇ, ಇವೆಲ್ಲವೂ ಕೂಡ ನಿಮ್ಮ ಕಾಲ ಬುಡಕ್ಕೆ ಬಂದಿರುವಾಗ ತಾವು ಅತ್ಯುತ್ತಮವಾಗಿ ವಿದ್ಯಾರ್ಜನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಸರ್ಕಾರದಿಂದ ಕೊಡುವಂಥ ಈ ಲ್ಯಾಪ್ಟಾಪ್ನಲ್ಲಿ ತಾವು ವಿದ್ಯಾರ್ಜನೆಗೆ ಮಹತ್ವವನ್ನು ಕೊಟ್ಟು ಬೇರೆ ಯಾವುದಕ್ಕೂ ಅದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸದೆ ತಮಗೆ ನಿಮಗೆ ಯಾವುದೇ ರೀತಿಯಲ್ಲಿ ಇವತ್ತು ಬಹುಶಃ ಈಗಾಗಲೇ ಸರ್ ಹೇಳಿದ ಹಾಗೆ ಲೆಕ್ಚರ್ಸ್ ಪಾಠ ಮಾಡೋದನ್ನು ಅದನ್ನು ಸರಿಯಾಗಿ ಎಲ್ಲ ಕ್ಲಾಸ್ಗಳನ್ನು ತಗೊಳ್ಳುವ ಮುಖಾಂತರ ಈ ಲ್ಯಾಪ್ಟಾಪ್ ಕೊಟ್ಟದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಲೆಕ್ಚರ್ಸ್ ಹೇಳುವಂಥ ಪಾಠ ಪ್ರವಚನವನ್ನು ಕೇಳುವ ಮುಖಾಂತರ ಇದು ತಮ್ಮನ್ನು ತಾವು ಸಕಾರಾತ್ಮಕವಾಗಿ ತಾವು ಅದನ್ನು ಉಪಯೋಗಿಸಬೇಕು. ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಕಾಜವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಗಿರಿಧರ್ ರಾವ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ, ಕಾಲೇಜಿನ ಐಟಿ ಸಂಚಾಲಕ ಅಜಯ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಳ.